ವ್ಯಾಟಿಕನ್ ಸಿಟಿಯಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಟ್ಟಿದ್ದ ನಿಧನರಾಗಿದ್ದ ಪೋಪ್ ಫ್ರಾನ್ಸಿಸ್ ಅವರ ಅಂತ್ಯಕ್ರಿಯೆಯನ್ನು ಇಂದು ಸಂತ ಮರಿಯಾ ಬೆಸಿಲಿಕಾದಲ್ಲಿ ನಡೆಯಿತು. ಪ್ರಪಂಚದ ನಾನಾ ದೇಶಗಳ ನಾಯಕರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಶುಕ್ರವಾರವೇ ಸಂಜೆ ಪೋಪ್ ಶರೀರದ ಅಂತಿಮ ದರ್ಶನವನ್ನ ಸಾರ್ವಜನಿಕರಿಗೆ ನಿಲ್ಲಿಸಲಾಗಿತ್ತು. ಶನಿವಾರ ಬೆಳಿಗ್ಗೆ ನಾನಾ ವಿಧಿವಿಧಾನಗಳ ಕ್ರಮಗಳು ನಡೆದವು. ಕಾರ್ಡಿನಲ್ಗಳು ಹಾಗೂ ತೀರಾ ಮುಖ್ಯರು ಮಾತ್ರ ಸ್ಥಳದಲ್ಲಿದ್ದರು. ಆಮೇಲೆ ಅವರ ಪಾರ್ಥಿವ ಶರೀರವನ್ನು ವ್ಯಾಟಿಕನ್ ಸಿಟಿಯ ಹೊರವಲಯದ ಸಂತ ಮರಿಯಾ ಬೆಸಿಲಿಕಾಕ್ಕೆ ಮೆರವಣಿಗೆಯಲ್ಲಿ ಒಯ್ಯಲಾಯಿತು. ಹಿಂದಿನ ಪೋಪ್ಗಳ ಸಮಾಧಿ ವ್ಯಾಟಿಕನ್ ಒಳಗೆ ನಡೆದಿತ್ತು. ಪೋಪ್ ಫ್ರಾನ್ಸಿಸ್ ಅವರ ಸಮಾಧಿ ರೋಮ್ ನಗರಕ್ಕೆ ಸೇರಿದ ವ್ಯಾಟಿಕನ್ ಹೊರವಲಯದ ಸಂತ ಮರಿಯಾ ಬೆಸಿಲಿಕಾದಲ್ಲಿ ನಡೆಯಿತು. ಪೋಪ್ ಬಗೆಗಿನ ಒಂದು ಪುಟದ ವರ್ಣನೆ ಓದಿ ನಾಣ್ಯದ ಚೀಲವನ್ನ ಇಟ್ಟು ಶವ ಪೆಟ್ಟಿಗೆಯನ್ನ ಮುಚ್ಚಲಾಯಿತು. ನಿರಂತರ ಪ್ರಾರ್ಥನೆಯೊಂದಿಗೆ ಶವಯಾತ್ರೆ ಬೆಸಿಲಿಕಾದಲ್ಲಿ ಸಿದ್ಧವಾಗಿದ್ದ ಸಮಾಧಿ ಸ್ಥಳಕ್ಕೆ ಬಂದು ಗಮ್ಯ ಸೇರಿತು. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.